ಇದೊಂದು ಪಲ್ಯ ಮಾಡಿಟ್ರೆ ಮಾತ್ರ ಎಷ್ಟು ಬೇಗ ಖಾಲಿ ಆಗುತ್ತೆ ಗೊತ್ತಿಲ್ಲ. ನಮ್ಮ ಮನೇಲಿ ಪ್ರತಿಯೊಬ್ಬರು ಇಷ್ಟಪಡುವಂತಹ ಪಲ್ಯ ಇದು, ಲತ್ತನೆ ಉಪ್ಕರಿ. ನಮ್ಮ ಕರಾವಳಿ ಕಡೆ ಪ್ರತಿಯೊಬ್ಬರು ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಪಲ್ಯ ಇದು. ಪ್ರತಿ ಫಂಕ್ಷನಲ್ಲೂ ಇದು ಇರುತ್ತೆ. ಅನ್ನಕ್ಕೆ ಒಳ್ಳೆ ಸೈಡ್ ಡಿಶ್ ಆಗಿ ಚಪಾತಿ ಮತ್ತು ದೋಸೆ ತಿನ್ನೋದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ. ಈ ಲತ್ತನೆ ಅಥವಾ ಅಲಸಂಡೆ ಅನ್ನೋದು ನಿಮಗೆ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ. ತಗೊಂಬಂದು ಕ್ಲೀನಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ಬಾಣಲಿಟ್ಟು ಚೂರು ಬಿಸಿ ಮಾಡಿಕೊಂಡು 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಉದ್ದಿನಬೇಳೆ, ಒಂದು ಒಣಮೆಣಸು, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಡಬೇಕು. ಸಾಸಿವೆ ಎಲ್ಲ ಸಿಡಿದ ನಂತರ ಒಳ್ಳೆ ಅರೋಮಾ ಬಂದ ನಂತರನೇ ನಾವು ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕಿ ಅದನ್ನು ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರ್ಧ ಟೊಮೆಟೊನ ಕಟ್ ಮಾಡಿಕೊಂಡು ಅದು ಮೆತ್ತಗಾಗೋ ತನಕ ಹುರಿದ್ಕೋಬೇಕು. ಅದಾದ ನಂತರ ರೆಡಿ ಮಾಡಿಟ್ಟಿರುವಂಥ ಅಲಸಂಡೆನ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನ ಎಣ್ಣೆ ಪಸೆಯಲ್ಲಿ ಉರಿ ಕಮ್ಮಿ ಇಟ್ಟು ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. 50% ಎಣ್ಣೆಯಲ್ಲಿ ಬೆಂದ ನಂತರ ಇದಕ್ಕೆ ನಾವು ಚೂರು ನೀರು ಹಾಕಿಸಿ ಬೇಯಿಸುವಂಥದ್ದು. ಆದಷ್ಟು ನೀವು ಇದನ್ನ ಸ್ಟೀಮಲ್ಲಿ ಎಣ್ಣೆಯಲ್ಲಿ ಬೇಯಿಸಿದ್ರೇ ಇದರ ರುಚಿ ಡಬಲ್ ಆಗುವಂಥದ್ದು. ರುಚಿಗೊಂದು ಸ್ವಲ್ಪ ಬೇಕಾದರೆ ಬೆಲ್ಲನ ಸೇರಿಸ್ಬೋದು. ಆವಾಗ ತಳ ಹಿಡಿಯೋದಾಗಿ ಮಗುಚ್ತಾ ಇರಬೇಕು. ಯಾಕಂತಂದರೆ ಕಮ್ಮಿ ನೀರಲ್ಲಿ ನಾವು ಬೇಯಿಸೋದ್ರಿಂದ ಆದಷ್ಟು ನಾವು ಅದನ್ನ ಕೈಯಾಡಿಸ್ತಾ ಇರಬೇಕು. ಕೊನೆಯದಾಗಿ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿದರೆ ಅಂದರೆ ಎಲ್ಲ ಬೆಂದಾದ ನಂತರ ರುಚಿಯಾಗಿರುವಂಥ ಅಲಸಂಡೆ ಉಪ್ಕರಿ ರೆಡಿ ಆಗುತ್ತೆ. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.